ಬಡವರು ಸಹಿತ ಎಲ್ಲಾ ವರ್ಗದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಔಷಧ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಜನೌಷಧ ಕೇಂದ್ರ ಸ್ಥಾಪಿಸಲಾಗಿದ್ದು ಇದು ಬಡವರು ಹಾಗೂ ಸಮಾಜದ ಮಧ್ಯೆ ಇರುವ ಒಂದು ಪರಿಣಾಮಕಾರಿ ವ್ಯವಸ್ಥೆ ಅಂತ ಮುಜರಾಯಿ ಬಂದರು ಹಾಗೂ ಮೀನುಗಾರಿಕಾ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು। ಪುತ್ತೂರಿನ ಮಹಮ್ಮಾಯಿ ದೇವಸ್ಥಾನದ ಬಳಿಯ ಕ್ಯಾಂಪ್ಕೋ ಬಿಲ್ಡಿಂಗ್ನಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ವಿವೇಕಾನಂದ ಪಾಲಿಟೆಕ್ನಿಕ್ ಹಾಗೂ ಕ್ಯಾಂಪ್ಕೋ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾ ಇದ್ರು। ರೂಪಾಯಿಗೆ ಸಿಗಬಹುದಾದಂತ ಒಂದು ಔಷಧ 90 ರೂಪಾಯಿಗೆ ಈ ಜನೌಷಧಿ ಕೇಂದ್ರಗಳ ಮೂಲಕ ಸಿಗುತ್ತೆ ಅನ್ನುವಂತ ಸತ್ಯವನ್ನ ನಾವು ಗ್ರಾಹಕರಿಗೆ ಮನವರಿಕೆ ಮಾಡಲಿಕ್ಕೆ ಸಫಲರಾದ್ರೆ ಇದರ ಪೂರ್ಣ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಅವತ್ತಿನ ಆರೋಗ್ಯ ಮಂತ್ರಿಗಳು ಹೇಳಿದ್ರು। ಹಾಗಾಗಿ ಜನೌಷಧಿ ಕೇಂದ್ರಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನು ಕಲ್ಪಿಸಬೇಕು ಮತ್ತು ಅನೇಕ ಕಾರಣಗಳಿಗೋಸ್ಕರ ಅಲ್ಲೂ ಇಲ್ಲೂ ಕೆಲವು ಸ್ವಂತ ಉದ್ಯೋಗ ಬೇಕು, ಸ್ವಂತ ವ್ಯವಹಾರ ಮಾಡಬೇಕು ಅನ್ನೋರು ಕೂಡ ಇವತ್ತು ಈ ಜನೌಷಧಿ ಕೇಂದ್ರ ಅಂತ ಹೇಳಲಿಕ್ಕೆ ಬೇಕಾದಂತ ಅರ್ಜಿಗಳನ್ನು ಹಾಕುವುದನ್ನು ನಾನು ಕಂಡಿದ್ದೆ। ಕೆಲವು ಆಡಳಿತಾತ್ಮಕವಾದ ಕಾರಣಗಳಿಂದ ಮಂಜೂರಾತಿ ವಿಳಂಬ ಆಗಿರುವುದು ಮತ್ತು ಜನೌಷಧಿ ಕೇಂದ್ರದಲ್ಲಿ ಮಾರಾಟ ಮಾಡುವವರಿಗೆ ಇರಬೇಕಾದಂತಹ ಅರ್ಹತೆಗಳಿಗೋಸ್ಕರ ಒಂದಷ್ಟು ಸಮಸ್ಯೆಗಳಿರುವುದು ಸತ್ಯ ಆದರೂ ಕೂಡ ಈ ಜನೌಷಧಿ ಕೇಂದ್ರ ಅನ್ನುವಂಥದ್ದು ಬಡವರ ಮಧ್ಯೆ ಮತ್ತು ಸಾಮಾನ್ಯ ಜನರ ಮಧ್ಯೆ ತುಂಬಾ ಪರಿಣಾಮಕಾರಿಯಾದಂತಹ ಒಂದು ವ್ಯವಸ್ಥೆ ಅನ್ನೋದನ್ನ ನಾವು ಅರ್ಥ ಮಾಡಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷತೆಯನ್ನು ವಹಿಸಿದ್ರು। ಶಾಸಕ ಸಂಜೀವ ಮಠಂದೂರು, ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ, ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾದ ಹಿರಿಯ ಮಾರುಕಟ್ಟೆ ಅಧಿಕಾರಿ ಡಾಕ್ಟರ್ ಅನಿಲಾ ದೀಪಕ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು।